ಚಿತ್ರರಂಗದ ಖ್ಯಾತ ನಟ ರವಿ ರಾಮಕುಂಜ ಅವರಿಂದ ಪ್ರೀತಿಯೇ ಉಸಿರು ಚಿತ್ರದ ಶೀರ್ಷಿಕೆ പോസ്റ്റർ ಬಿಡುಗಡೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಮುಂಬರುವ ಕನ್ನಡ ಚಲನಚಿತ್ರ ಪ್ರೀತಿಯೇ ಉಸಿರು ಚಿತ್ರದ ಶೀರ್ಷಿಕೆ ಪೋಸ್ಟರ್ ಅನ್ನು ಉಪ್ಪಿನಂಗಡಿಯ ಶ್ರೀರಾಮಕುಂಜ ಪಿಯು ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತುಳು ಚಿತ್ರರಂಗದ ಖ್ಯಾತ ನಟ ರವಿ ರಾಮಕುಂಜ ಅವರು ಅನಾವರಣಗೊಳಿಸಿದರು. ಪ್ರೀತಿ, ನಂಬಿಕೆ, ತ್ಯಾಗ ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿರುವ ಪ್ರೀತಿಯೇ ಉಸಿರು ಚಿತ್ರವು ಭಾವನಾತ್ಮಕ ಕಥಾ ಹಂದರದ ಮೂಲಕ ಪ್ರೇಕ್ಷಕರ ಮನಗೆಲ್ಲಲು ಸಜ್ಜಾಗಿದೆ. ವಿಭಿನ್ನ ನಿರೂಪಣೆ ಮತ್ತು ಮನಮುಟ್ಟುವ ಕಥೆಯೊಂದಿಗೆ ಚಿತ್ರವು ಕುಟುಂಬ ಪ್ರೇಕ್ಷಕರು ಹಾಗೂ ಯುವ ಸಮೂಹವನ್ನು ಆಕರ್ಷಿಸುವ ನಿರೀಕ್ಷೆಯಲ್ಲಿದೆ. ರವಿಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರದಲ್ಲಿ ವೇದಾಂತ್ ಕೆ ಮತ್ತು ರಂಜಿನಿ ಗೌಡ ಮುಖ್ಯ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ದಿಯಾನ್ ಚಂದ್ರ ಹಾಗೂ ಅರ್ಚನಾ ಗೌಡ ಮತ್ತೊಂದು ಪ್ರಮುಖ ನಾಯಕಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದು, ಪ್ರಶಾಂತ್ ಜೆ.ಕೆ, ಪ್ರಜ್ವಲ್ ಕರ್ಪೆ ಹಾಗೂ ಶ್ರೀನಿವಾಸ್ ಪಿ.ಎಂ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರಕ್ಕೆ ಮಹೇಶ್ ರಾಜ್ ಸಂಗೀತ ಸಂಯೋಜಿಸಿದ್ದು, ಹಾಡುಗಳು ಹಾಗೂ ಹಿನ್ನೆಲೆ ಸಂಗೀತ ಕಥೆಯ ಭಾವನಾತ್ಮಕತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ದೃಶ್ಯ ವೈಭವ, ಛಾಯಾಗ್ರಹಣ ಮತ್ತು ತಾಂತ್ರಿಕ ಗುಣಮಟ್ಟಕ್ಕೂ ಚಿತ್ರತಂಡ ವಿಶೇಷ ಒತ್ತು ನೀಡಿದೆ. ಮಹೇಶ್ ಕುಮಾರ್ ಟಿ ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಈ ಚಿತ್ರವು ಕೇವಲ ಮನರಂಜನೆಗೆ ಸೀಮಿತವಾಗದೆ ಮಾನವ ಸಂಬಂಧಗಳ ಮೌಲ್ಯ ಮತ್ತು ಪ್ರೀತಿಯ ನಿಜವಾದ ಅರ್ಥವನ್ನು ಪ್ರೇಕ್ಷಕರಿಗೆ ತಲುಪಿಸುವ ಉದ್ದೇಶ ಹೊಂದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅತಿಥಿಗಳು ಚಿತ್ರದ ಶೀರ್ಷಿಕೆ ಹಾಗೂ ಪೋಸ್ಟರ್ ಚಿತ್ರದ ಭಾವನಾತ್ಮಕ ಅಂಶಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸುತ್ತಿದ್ದು, ಚಿತ್ರ ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಸಿದರು.